ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೆಚ್ಚಿನ ಮಿಥುನ್ ರೈಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣಾ ಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮಾನ್ಯ ರಾಹುಲ್ ಗಾಂಧಿಯವರು ಇನಿ ಸೆಲೆಕ್ಷನ್ ಮಲ್ತಿನ ಸಂದರ್ಭಗಳು ಯಾನಾರಿಗೆ ಜಿಲ್ಲೆದ ಮತದಾರರ ಪರವಾದ ಧನ್ಯವಾದ ಪಟ್ಟರೆ ಈ ಒಂದು ಸಂದರ್ಭಗಳು ಉಪಯೋಗ ಮಾಡ್ತದೆ. ಭಾರಿ ಸಂತೋಷ. 27 ವರ್ಷಗಳು ಸೋತೊಂದು ವೇದಿ ನಂಚಿನ ಕಾಂಗ್ರೆಸ್ಗೆ ಇನ್ನು ಗೆಂದು ನಂಚಿನಲ್ಲಿ ಮಲ್ಲ ಒಂಜಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಯುವಕರು ಮಾತ್ರ ಸೇರಿದು ಒಂಜಿ ಅದು ಇನ್ನು ಗೆಲ್ಪಾವ ನಂಚಿನ ಈ ಸಂದರ್ಭಗಳು ಯಾನು ಎನ್ನ ಕ್ಷೇತ್ರದ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗಿಲ್ಲ ಪಕ್ಷದ ಬಾಂಧವರಿಗಿಲ್ಲ ಕಳಕಳಿತ ವಿನಂತಿ ಮಲ್ಪೊಂಜಿನ ಬಂಡ ಎಲ್ಲೆ 11 ಗಂಟೆ ಟೌನ್ ಹಾಲ್ ನಮ್ಮ ಮಿಥುನ್ ರೈನ ನಾಮಿನೇಷನ್ ಉಂಟು. ಲೈಕ್ ಜಾತಿ ಮತ ಕೊಡೋದು ಮಾತೆಲ್ಲ ಅರೇನೆ ಆ ನಾಮಿನೇಷನ್ ಪಾಟ್ನ ಸಂದರ್ಭಡು ಗೆಲುವುದ ಲಕ್ಷಣಗಳು ಬತ್ತದು ಗೆಲುವು ಇತ್ತನೇ ಆಂಡೆಂದು ಬರ್ಪಿನ ಚಿತ್ರಣವನ್ನು ನಿಕ್ಲು ಕೊರಡು ಕಾಂಗ್ರೆಸ್ ಪಕ್ಷದ ಹತ್ರ ಕುಡಾತ್ ನಮ್ಮ ದೇಶಕ್ಕೂ ರಕ್ಷಣೆ ತಿಕ್ಕೊಡು. ಮಾನ್ಯ ರಾಹುಲ್ ಗಾಂಧಿಯರು ಪ್ರೈಮ್ ಮಿನಿಸ್ಟರ್ ಆತಲ ಮಿಥುನ್ ರೈಕ್ನ ಒಂಜಿ ಶಕ್ತಿ ರಾಹುಲ್ ಗಾಂಧಿನ ಶಕ್ತಿ ಒಂಜಿ ಕೇಂದ್ರ ಅದು ಬರಡೋದು ಬರ್ಪಿನ ಪಾತ್ರ ಪಂಡದು ಮಾತ್ರೆಗಳ ಧನ್ಯವಾದ ನಮಸ್ಕಾರ.